ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 12. ಮುನಿ ವಿವಕ್ಷು ಭಗವತ್ ಗುಣಾನ ಸಖಾ ಅಪೀತೆ ಭಾರತಂ ಆ ಕೃಷ್ಣ ಯಸ್ಮಿಣಾಂ ಗ್ರಾಮ್ಯ ಶುಕ ಅನುವಾದ್ಯೇ ಮತಿ ಗೃಹೀತಾನು ಹರೇ ಕಥಾಯ. ಅನುವಾದ: ನಿಮ್ಮ ಸ್ನೇಹಿತರಾದ ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರು ಭಗವಂತನ ದಿವ್ಯ ಗುಣಗಳನ್ನು ತಮ್ಮ ಮಹಾಕೃತಿಯಾದ ಮಹಾಭಾರತದಲ್ಲಿ ಈಗಾಗಲೇ ವರ್ಣಿಸಿದ್ದಾರೆ. ಜನಸ್ತೋಮವು ಲೌಕಿಕ ವಿಚಾರಗಳನ್ನು ಕೇಳುವ ಪ್ರಬಲವಾದ ಇಚ್ಛೆಯನ್ನು ಹೊಂದಿರುತ್ತದೆ. ಆ ಮೂಲಕ ಅವರ ಗಮನವನ್ನು ಕೃಷ್ಣಗತೆ ಭಗವದ್ಗೀತೆಯತ್ತ ಸೆಳೆಯುವುದೇ ಅದರ ಇಡೀ ಉದ್ದೇಶವಾಗಿದೆ. ಈಗ ನಾವೊಂದು ಇದರಲ್ಲಿ ಇಂಪಾರ್ಟೆಂಟ್ ವಿಷಯವನ್ನು ನಾವು ತಿಳಿಬೇಕು. ಈಗ ಎಲ್ಲವನ್ನು ಬರೆದದ್ದು ವೇದವ್ಯಾಸರು, ಕೃಷ್ಣ ದ್ವೈಪಾಯನ ವ್ಯಾಸರು. ಯಾವುದು? ಈ ಎಲ್ಲ ಉಪನಿಷತ್, ವೇದಗಳು ಮತ್ತೆ ಮಹಾಭಾರತ, 18 ಪುರಾಣ, ಅದರಲ್ಲಿ ತಾಮಸಿಕ, ರಾಜಸಿಕ ಮತ್ತೆ ಸಾತ್ವಿಕ ಪುರಾಣ. ಅದರಲ್ಲಿ ಉನ್ನತ ಮಟ್ಟದ್ದು ಸಾತ್ವಿಕ ಪುರಾಣದಲ್ಲಿ ಭಾಗವತಂ, ಅದು ಅವರ ಮೆಚುರಿಟಿ ಪೀರಿಯಡ್ ಅಲ್ಲಿ ಬರ್ದದ್ದು. ಹಾಗಾಗಿ ಇದನ್ನೆಲ್ಲ ಬರೆದಿದ್ದಾರೆ ಅವರು. ಈ 17 ಪುರಾಣ, ವೇದಗಳು, ಉಪನಿಷತ್ತುಗಳು ಎಲ್ಲವನ್ನು ಬರೆದ ಮೇಲೆ ಅವರಿಗೆ ಎಂತ ಹೇಳುವಂಥದ್ದು ಹ್ಯಾಪಿನೆಸ್ ಇರಲಿಲ್ಲ. ಬರೆದವರಿಗೆ ಹ್ಯಾಪಿನೆಸ್ ಇರಲಿಲ್ಲ. ಆಗ ನಾರದ ಮುನಿ ಬಂದು ಬರುವಂಥದ್ದು ಅವರ ಗುರು. ಆಗ ಅವರು ಪ್ರಶ್ನೆ ಹೇಳುವಂಥದ್ದು ನಾರದ ಮುನಿ ಹತ್ರ, ಇಷ್ಟೆಲ್ಲ ಬರ್ತಿದ್ದೇನೆ ಆದ್ರೂ ಕೂಡ ನನಗೆ ಹ್ಯಾಪಿನೆಸ್ ಇಲ್ಲ. ಆಗ ನಾರದ ಮುನಿ ಹೇಳುವಂಥ, ನೀನು ಭಗವಂತನನ್ನು ಹೊಗಳಿ ಬರೀಲಿಲ್ಲ. ಆಗ ಭಾಗವತಂ ಬರೆಯುವಂಥದ್ದು. ಹಾಗಾಗಿ ಈಗ ಪ್ರಶ್ನೆ ಬರುವಂಥದ್ದು, ಉಳಿದದೆಲ್ಲ ಯಾಕೆ ಬರೆದಿದ್ದಾರೆ? ಈಗ ಇದಕ್ಕೆ ಉತ್ತರ ಎಂತಂದ್ರೆ, ಈ 5 ಬೆರಳು ಒಂದೇ ರೀತಿ ಅಲ್ಲ. ಹೀಗೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಮೊಹಮ್ಮದ್ ಕುರಾನ್ ಕೊಟ್ಟಿದ್ದಾರೆ, ಜೀಸಸ್ ಬೈಬಲ್ ಕೊಟ್ಟಿದ್ದಾರೆ, ಭಗವಂತ ಕೃಷ್ಣ ಭಗವದ್ಗೀತೆ ಕೊಟ್ಟಿದ್ದಾರೆ. ಈಗೇನು ವ್ಯತ್ಯಾಸ ಅಂತ ಇದೆ? ಈಗ ಮೊಹಮ್ಮದ್ ಹೇಳುವಂಥದ್ದು, ಐ ಆಮ್ ಅ ಸರ್ವೆಂಟ್ ಆಫ್ ಲಾರ್ಡ್, ನಾನು ಭಗವಂತನ ಸೇವಕ. ಜೀಸಸ್ ಹೇಳುವಂಥದ್ದು, ಐ ಆಮ್ ಸನ್ ಆಫ್ ಗಾಡ್. ಕೃಷ್ಣ ಹೇಳುವಂಥದ್ದು, ಐ ಆಮ್ ಗಾಡ್. ಪ್ರಭುಪಾದ ಎಲ್ಲಿ ಕೂಡ ಅಲ್ಲಿ ವ್ಯತ್ಯಾಸ ಅಂದ್ರೆ ಕನ್ಫ್ಯೂಷನ್ ಇಲ್ಲ, ಕ್ಲಿಯರ್ ಉಂಟು. ಒಂದು ಸರ್ವೆಂಟ್ ಆಫ್ ಗಾಡ್, ಇನ್ನೊಂದು ಸನ್ ಆಫ್ ಗಾಡ್, ಇನ್ನೊಂದು ಗಾಡ್. ಈಗ ವಿಷಯ ಅಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ಬೈಬಲ್ ಆಗ್ಲಿ ಕುರಾನ್ ಆಗ್ಲಿ, ಅದರಲ್ಲಿ ಆತ್ಮದ ಬಗ್ಗೆ ಇಲ್ಲ. ಆದ್ರೆ ಇದರರ್ಥ ಮೊಹಮ್ಮದಿಗಾಗ್ಲಿ ಜೀಸಸ್ಗಾಗ್ಲಿ ಆತ್ಮದ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತುಂಟು. ಪ್ರಭುಪಾದ ದೇ ಆರ್ ವೈಷ್ಣವಾಸ್, ದೇ ನೋ ಎವ್ರಿಥಿಂಗ್. ಬಟ್ ಆದರೆ ಜನರಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹೇಳಿದ್ದಾರೆ. ಯಾಕಂದ್ರೆ ಅವರು ಪ್ರೀಚ್ ಮಾಡಿದ ಜನರು ತೀರಾ ತಾಮಸಿಕ ಇದರಲ್ಲಿ ಇದ್ದವರು. ಹಾಗಾಗಿ ಅವರಿಗೆ ಎಷ್ಟು ಬೇಕಾದ ಅಷ್ಟನ್ನೇ ಹೇಳಿದ್ದಾರೆ. ಹೇಗೆಂದ್ರೆ ಬುದ್ಧ ಬಂದು ಎಂತ ಹೇಳಿದ್ರು, ಅಹಿಂಸಾ ಪರ್ವತಂ ಅಂದ್ರೆ ನಿಂದಸಿ ವೇದಗಳನ್ನು ಬದಿಗಿಡಿ, ಪ್ರಾಣಿಗಳನ್ನು ಬಲಿ ಮಾಡಬೇಡಿ ಅಂತ. ಯಾಕಂದ್ರೆ ಆ ಟೈಮಲ್ಲಿ ಜನರು ತುಂಬಾ ಪ್ರಾಣಿ ಬಲಿ ಮಾಡ್ತಾ ಇದ್ರು. ಆದ್ರೆ ಬುದ್ಧ ಸಾಕ್ಷಾತ್ ಕೃಷ್ಣ ಇನ್ಕಾರ್ನೇಷನ್, ಯಾಕೆ ಆ ರೀತಿ ಹೇಳ್ಬೇಕು, ವೇದಗಳನ್ನು ಬದಿಗಿಡು ಅಂತ. ಆ ಟೈಮಿಗೆ ಅದು ಬೇಕಿತ್ತು. ಯಾಕೆಂದ್ರೆ ಜನರನ್ನು ಅಲ್ಲಿ ಇದ್ದ ಜನರು ಯಾವ ಕ್ವಾಲಿಟಿಯ ಜನರು ಅಲ್ಲಿ ಅದನ್ನು ಹೇಳಬೇಕಿತ್ತು. ಮತ್ತೆ ಶಂಕರಾಚಾರ್ಯ ಬಂದು ವೇದಗಳನ್ನು ವಾಪಸ್ ತಂದರು. ಆದ್ರೆ
ಅವ್ರದ್ದು ನಿರಾಕಾರವಾದಿ ಪ್ರೀಚಿಂಗ್. ಮತ್ತೆ ಮಧ್ವಾಚಾರ್ಯ ಬಂದು ವಾಪಸ್ ಎಂತ ಮಾಡಿದ್ರು, ಅವರು ದ್ವೈತ ಪ್ರೀಚಿಂಗ್ ಅಂದ್ರು, ಇವರು ಅದ್ವೈತ ಪ್ರೀಚಿಂಗ್, ದ್ವೈತ. ಹಾಗಾಗಿ ಅದು ಟೈಮ್ಗೆ ತಕ್ಕಾಗಿ. ಅದೇ ರೀತಿ ಇಲ್ಲಿ ಕೂಡ ಹೇಗೆ ಅಂದ್ರೆ, ವೇದವ್ಯಾಸರು ಎಲ್ಲವನ್ನು ಕೊಟ್ಟಿದ್ದಾರೆ ಮಹಾಭಾರತ. ಇದರ ಅರ್ಥ ನಾವು ಮಹಾಭಾರತ ಓದಬಾರ್ದ? ಓದ್ಬಹುದು, ಆದ್ರೆ ಹೈಯೆಸ್ಟ್ ಯಾವುದು? ಹೈಯೆಸ್ಟ್ ಭಾಗವತಂ, ಅಮಲ ಪುರಾಣ. ಹಾಗಾಗಿ ನಾವು ಯಾವಾಗಲೂ ಹೈಯೆಸ್ಟ್ ಕಡೆಗೆ ಹೋಗ್ಬೇಕು. ಈಗ ವೇದವ್ಯಾಸರು ಇದನ್ನು ಯಾಕೆ ಕೊಟ್ಟಿದ್ದಾರೆ? ಯಾಕೆಂದ್ರೆ ಎಲ್ಲ ಬೆರಳು ಒಂದೇ ರೀತಿ ಅಲ್ಲ. ಕೆಲವು ಜನರಿಗೆ ಮಹಾಭಾರತ ಬೇಕು, ಕೆಲವು ಜನರಿಗೆ ರಾಮಾಯಣ ಬೇಕು. ಅಂದ್ರೆ ಕಥೆಯಲ್ಲಿ ಆಸಕ್ತಿ ಜಾಸ್ತಿ. ಉಪನಿಷದಲ್ಲೆಲ್ಲ ಜಾಸ್ತಿ ಜನರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ಉಪನಿಷದಲ್ಲಿ ಉನ್ನತ ಮಟ್ಟದ ಉಪನಿಷತ್ ಯಾವುದು? ಗೀತೋಪನಿಷತ್. ಸರ್ವ ಉಪನಿಷತ್ ಗಾವ ದೋಗ್ದ ಗೋಪಾಲ್ ನಂದನ. ಹಾಗಾಗಿ ಕ್ರಮೇಣ ಹೇಗೆ ಅಂದ್ರೆ, ಈಗ ಇದಕ್ಕೆ ನಮ್ದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಈಗ ನಿಮ್ಮ ಮಗ ಸ್ಕೂಲಲ್ಲಿ ಇದ್ದಾನೆ, 10th ಸ್ಟ್ಯಾಂಡರ್ಡ್. ಅವನ ಮಾರ್ಕ್ಸ್ 25 100ರಲ್ಲಿ. ನೀವು ಟ್ಯೂಷನ್ಗೆ ಹಾಕ್ತೀರಿ. ನೀವು ಹೇಳ್ತೀರಿ ಟ್ಯೂಷನ್ ಟೀಚರ್ ಹತ್ರ, ನೀವು ತಿಂಗಳಿಗೆ 5,000 ಕೊಡ್ಲಿಕ್ಕೆ ರೆಡಿ ಇದ್ದೀರಿ ಟ್ಯೂಷನ್ ಟೀಚರ್ಗೆ. ನೀವು ಹೇಳ್ತೀರಿ ಇವತ್ತು 90 ಬರ್ಬೇಕಂತ. ಟ್ಯೂಷನ್ ಟೀಚರ್ ಹೇಳ್ತಾರೆ ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ, ಜನ್ಮದಲ್ಲಿ ಸಾಧ್ಯ ಇಲ್ಲ 90 ಬರ್ಲಿಕ್ಕೆ. ಮತ್ತೆ ಬಾರ್ಗೇನ್ ಆಗ್ತದೆ ನೀವು ಮತ್ತೆ ಟೀಚರ್ ಒಟ್ಟಿಗೆ. ಟೀಚರ್ ಹೇಳ್ತಾರೆ ಅವನನ್ನು ನಾನು ಪಾಸಿಂಗ್ 35 40 ಬರಿಸ್ತೇನೆ. ಎಸ್, ಡೀಲ್ ಡನ್. 40 ಬರ್ತದೆ ಅವನಿಗೆ. ಮತ್ತೆ ನೆಕ್ಸ್ಟ್ ಮಂತ್ ನೀವು ವಾಪಸ್ ಟ್ಯೂಷನ್ಗೆ ಹಾಕ್ತೀರಿ. ಆಗ ನೀವು ಹೇಳ್ತೀರಿ ಎಸ್ ಈಗ ಪಾಸ್ ಆಗಿದ್ದಾನೆ, ಈಗ 90 ಬರಬೇಕು. ಟೀಚರ್ ಹೇಳ್ತಾರೆ ಇಲ್ಲ, ಸಾಧ್ಯ ಇಲ್ಲ, 50 ಬರಿಸ್ತೇನೆ. 90 ಇಲ್ಲ, 50. ಟೀಚರ್ ಆಗಿ ಹೇಳ್ತಾರೆ 50 ಬರಿಸ್ತಾರೆ. ನೆಕ್ಸ್ಟ್ ಮಂತ್ ವಾಪಸ್ ಫೀಸ್ ಕಟ್ತೀರಿ. ಆಗ ನೀವು ಹೇಳ್ತೀರಿ ಈಗ 90 ಬರೀ, ಇಲ್ಲ ಈಗ 60. ಈ ರೀತಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿ ಲಾಸ್ಟಿಗೆ 80 ಬಂದ ಮೇಲೆ ಮನೆ ಟೀಚರ್ ಹೇಳಿದೆ ಹೋಗಿ ಈ ಸಲ ನಾನು 90 ಬರಿಸ್ತೇನೆ. ಒಮ್ಮೆಲೆ 90ಗೆ ಬರ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಜನರು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇದ್ದಾರೆ. ಅವರಿಗೆ ಒಮ್ಮೆಲೆ ಕೃಷ್ಣ ಕಥೆ ಬಗ್ಗೆ ಒಲವಿಲ್ಲ. ನೋಡಿ, ಜನಸ್ತೋಮ ಲೌಕಿಕ ವಿಚಾರ ಕೇಳುವ ಪ್ರಬಲವಾದ ಇಚ್ಛೆ. ಹಾಗಾಗಿ ಈ ಭಾಗವತಮನ್ನು ನಾನು ಈಗ ಇಲ್ಲಿ ದೊಡ್ಡ ಟೌನ್ ಹಾಲ್ ಹೇಳಿದ್ರೆ ಅವ ಅಲ್ಲಿ ಕಿರಿಕಿರಿ ಒಂದು ಜನ ಬರುವವರು, ಆದ್ರೆ ಅವರು ಕೇಳಲಿಕ್ಕೆ ಅವರಿಗೆ ಆಸಕ್ತಿ ಇರುವುದಿಲ್ಲ. ಜನರು ಕಿರಿಕಿರಿ ಮಾಡಿದ್ರೆ ಹೋಗ್ತಾರೆ. ಯಾರಿಗೆ ಹೇಳ್ಬೇಕು ಅವರಿಗೆ ಮಾತ್ರ ಹೇಳ್ಬೇಕು ನಾವು ಭಾಗವತ. ಅದೇ ರೀತಿ ಭಗವಂತನ ಕೃಷ್ಣನ ವಿಷಯ ಕೂಡ ಹಾಗೆ ಎಲ್ಲರಿಗೂ ಆಸಕ್ತಿ ಬರುವುದಿಲ್ಲ. ಈಗ ನಿಮ್ಮ ಮನೆಯಲ್ಲಿ ಎಕ್ಸಾಂಪಲ್, ಈಗ ನೀವು ಕೇಳ್ತಾ ಇದ್ದೀರಿ, ಉಳಿದವರಿಗೆ ಆಸಕ್ತಿ ಇಲ್ಲ, ಸುಲಭದಲ್ಲಿ ಆಸಕ್ತಿ ಬರುವುದಿಲ್ಲ ಕೃಷ್ಣ ಕಥೆ ಮೇಲೆ. ನೀವು ಇದಕ್ಕೆ ತುಂಬಾ ಪುಣ್ಯ ಮಾಡಿದ್ದೀರಿ, ಲಾಸ್ಟ್ ಲೈಫಲ್ಲಿ, ಈ ಲೈಫಲ್ಲಿ, ಮತ್ತೆ ಎಲ್ಲ ನಿಮ್ಮ ಪಾಪ ಎಲ್ಲ ಹೋಗಿದೆ. ಹಾಗಾಗಿ ನೀವು ಈ ಕೃಷ್ಣ ಕಥೆ ಮೇಲೆ ನಿಮಗೆ ಆಸಕ್ತಿ ಬಂದಿದೆ. ನೋಡಿ, ಕೃಷ್ಣ ಕಥೆ ಮೇಲೆ ಆಸಕ್ತಿ ಬರುವಂತದ್ದು ಸುಲಭದ ಕೆಲಸ ಅಲ್ಲ. ನಿಜವಾಗಿ ನೋಡುದಾದ್ರೆ ನೀವು ಎಂತ ಎಲ್ಲರೂ ಮುನಿಗಳು. ಯಾಕೆಂದ್ರೆ ಕೃಷ್ಣ ಕಥೆ ಮೇಲೆ ಆಸಕ್ತಿ ಉಂಟು. ಸುಲಭದಲ್ಲಿ ಆಸಕ್ತಿ ಬರುವುದಿಲ್ಲ. ನೀವು ಮಹಾಮುನಿ. ಹಾಗಾಗಿ ಉದ್ದೇಶ ಎಂತ ಅಂದ್ರೆ ಕೃಷ್ಣ ಕಥೆ ಮೇಲೆ ಆಸಕ್ತಿ ಭರಿಸಲಿಕ್ಕೆ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ವೇದವ್ಯಾಸರು ಎಲ್ಲವನ್ನು ಕೊಟ್ಟಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೆ ಬೇರೆ ಮ್ಯಾಥ್ಸ್ ಕೊಟ್ಟಿದ್ದಾರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುವಿಗೆ ಬೇರೆ ಮ್ಯಾಥ್ಸ್, ಥರ್ಡ್ ಸ್ಟ್ಯಾಂಡರ್ಡ್ ಮಗುವಿಗೆ ಬೇರೆ ಮ್ಯಾಥ್ಸ್. ಈ ರೀತಿ 10th ಅಲ್ಲಿ ಬರುವಾಗ ಥಿಯರಮ್ ಬೇರೆ ಮ್ಯಾಥ್ಸ್. ಅದು ಈಗ ಥಿಯರಮ್ ಅನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೆ ಕೊಟ್ರೆ ಅರ್ಥ ಆಗುದಿಲ್ಲ.
ಆದರೆ ಸಮ್ ಅಂಡ್ ಸಬ್ಸ್ಟೆನ್ಸ್ ಅಂತ ಅಂದ್ರೆ 10th ಬರುವಾಗ ಅವನ ಥಿಯರಮ್ ಅರ್ಥ ಆಗ್ಬೇಕು ಅವನಿಗೆ. ಬೇರೆ ಮ್ಯಾಥ್ಸ್ ಕೊಟ್ಟೆಲ್ಲ 10th ಬರುವಾಗ ಅವನಿಗೆ ಅದು ಅರ್ಥ ಆಗ್ಬೇಕು. ಎಸ್, ಎಲ್ಲರಿಗೂ ಅರ್ಥ ಆಯ್ತಾ? ಯಾರಿಗ ಡೌಟ್ಸ್ ಉಂಟಾ? ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡುವ, ಮತ್ತೆ ಮುಂದೆ ಹೋಗುವ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಅರ್ಥ ಆಯ್ತಾ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ. ಯಾರಿಗ ಡೌಟ್ ಉಂಟಾ? ತುಂಬಾ ಸಿಂಪಲ್ ಆಗಿದೆ ಪ್ರಭುಜಿ. ಸರಿ ಕೃಷ್ಣ. ಹಾಗಾಗಿ ಈಗ ಕೆಲವರು ಹೇಳ್ತಾರೆ ಅದು ಗ್ರೇಟ್ ಇದು ಗ್ರೇಟ್. ಇಲ್ಲ ಸರ್, ಅದು ಕೂಡ ವೇದವ್ಯಾಸರು ಬರೆದು, ಇದು ಕೂಡ ಅದು ನಮ್ಗೆ ಅರ್ಥ ಆಗ್ಬೇಕು ಯಾವ್ದು ಹೈಯೆಸ್ಟ್ ಅಂತ. ನಾವು ಮಾತಾಡುವಾಗ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಎ ಡಿವೋಟಿ ಆಲ್ವೇಸ್ ನೋಸ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ವಾಟ್ ಈಸ್ ಹೈಯೆಸ್ಟ್, ವಾಟ್ ಈಸ್ ಲೋಯೆಸ್ಟ್. ಅದು ಜನರಿಗೆ ಉಳಿದವರಿಗೆ ಗೊತ್ತಿಲ್ಲ. ಅದು ಮೇನ್, ಇದು ಮೇನ್, ಇದು ಮೇನ್, ಅದು ಕೂಡ ಅವರೇ ವೇದವ್ಯಾಸರು, ಈ ರೀತಿಯ ಜನರೆಲ್ಲ ಚರ್ಚೆ ಮಾಡ್ತಾರೆ. ಅದು ನಮ್ಗೆ ಗೊತ್ತಿರಬೇಕು ಯಾವ್ದು ಏನು ಅಂತ. ನಮ್ಗೆ ಡಿಸ್ಕ್ರಿಮಿನೇಷನ್ ಮಾಡುವಂಥದ್ದು ಗೊತ್ತಿರಬೇಕು, ಯಾವ್ದು ಹೈಯೆಸ್ಟ್ ಯಾವ್ದು ಲೋವೆಸ್ಟ್, ಆ ರೀತಿ. ಎಸ್, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಶ್ರೀಲ ಪ್ರಭುಪಾದ್ ಕಿ ಜೈ. ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರು ಎಲ್ಲ ವೈದಿಕ ಸಾಹಿತ್ಯದ ಕರ್ತೃಗಳಾಗಿದ್ದಾರೆ. ವೈದಿಕ ಕರ್ತೃ ಯಾರು? ಕೃಷ್ಣ ದ್ವೈಪಾಯನ ವ್ಯಾಸರು, ವೇದವ್ಯಾಸರು. ಅವುಗಳಲ್ಲಿ ಅವರ ವೇದಾಂತ ಸೂತ್ರ, ಶ್ರೀಮದ್ ಭಾಗವತ ಮತ್ತು ಮಹಾಭಾರತಗಳು ಬಹು ಜನಪ್ರಿಯ ಕೃತಿಗಳಾಗಿವೆ. ವೇದಾಂತ ಸೂತ್ರ, ಸೂತ್ರ ಅಂದ್ರೆ ಅಂತ, ವೇದಾಂತ ಸೂತ್ರ ಅಂದ್ರೆ ಅಂತ. ಈಗ ಒಂದು ಸೂತ್ರ ಅಥೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಎನ್ಕ್ವೈರಿ. ಮನುಷ್ಯ ಜನ್ಮದಲ್ಲಿ ಎನ್ಕ್ವೈರಿ ಮಾಡ್ಬೇಕು ನಾವು. ಪ್ರಾಣಿಗಳಿಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಯಾರು, ದೇವರು ಯಾರು, ಪರಮಾತ್ಮ ಯಾರು, ಪ್ರಕೃತಿ ಅಂತ, ಇದೆಲ್ಲ ಜಿಜ್ಞಾಸೆ ಪ್ರಾಣಿಗಳಿಗೆ ಇಲ್ಲ, ಮನುಷ್ಯನಿಗೆ ಉಂಟು. ಹಾಗಾಗಿ ಮನುಷ್ಯ ಜನ್ಮದಲ್ಲಿ ನಾವು ಎನ್ಕ್ವೈರಿ ಮಾಡ್ಬೇಕು. ಆಹಾರ ನಿದ್ರೆ ಭಯ ಮೈಥುನ ಇದು ಮಾಡುದಲ್ಲ, ಇದು ಪ್ರಾಣಿಗಳು ಕೂಡ ಮಾಡ್ತದೆ. ನಾನು ಯಾರು? ನಾನು ದೇಹ ಅಲ್ಲ, ನಾನು ಆತ್ಮ. ಮತ್ತು ಆತ್ಮದ ಪೊಸಿಷನ್ ಎಂತ? ಆತ್ಮದ ಪೊಸಿಷನ್ ಪರಮಾತ್ಮನ ಸೇವೆ ಮಾಡುವಂಥದ್ದು. ಇದು ನಿಜವಾದ ನಮ್ಮ ಪೊಸಿಷನ್. ಹಾಗಾಗಿ ಭಾಗವತದಲ್ಲಿ 1.425 ವೇದವ್ಯಾಸ ಹೇಳಿದಂತೆ ಜೀವನ ದರ್ಶನಕ್ಕಿಂತ ಲೌಕಿಕ ವಸ್ತುಗಳು ಹೆಚ್ಚು ಆಸಕ್ತರಾದ ಮಂದ ಬುದ್ಧಿಯ ಜನರಿಗಾಗಿ ಮಹಾಭಾರತವನ್ನು ಅವರು ಸಂಕಲಿಸಿದ್ದಾರೆ. ನೋಡಿ, ಮಂದ ಬುದ್ಧಿಯ ಜನರಿಗೆ ಅಂದ್ರೆ ಅವರಿಗೆ ಎನ್ಕ್ವೈರಿ ಇಲ್ಲ. ನಿಜವಾದ ಎನ್ಕ್ವೈರಿ ಇದ್ದವನಿಗೆ ಭಾಗವತ ಓದ್ತಾನೆ, ಭಗವದ್ಗೀತೆ ಓದ್ತಾನೆ ಅವನು. ಆದ್ರೆ ಮಂದ ಬುದ್ಧಿಯವರು ಕೂಡ ಇದ್ದಾರೆ. ಹೇಗಂದ್ರೆ ನೋಡಿ, ಒಳ್ಳೇದಿರುವುದಲ್ಲ, ಹಾಳು ಕೂಡ ಉಂಟು. ನಮ್ಗೆ ಹೇಗೆ ಗೊತ್ತಾಗುವಂಥದ್ದು? ಒಳ್ಳೇದು ಹೇಗೆ? ಹಾಳು ಇದ್ರೆ ಮಾತ್ರ ಗೊತ್ತಾಗುವಂಥದ್ದು ಒಳ್ಳೇದು. ಹಾಲು ಅಂದ್ರೆ ಕೆಟ್ಟದಿದ್ರೆ ಮಾತ್ರ ನಮ್ಗೆ ಒಳ್ಳೇದು ಯಾವುದನ್ನು ಗೊತ್ತಾಗುವಂಥದ್ದು. ಹಾಗೆ ಬೇಕು. ಲೌಕಿಕ ವ್ಯವಹಾರಗಳ ಸುಖವೆಂಬುದರ ಕೈಯನ್ನು ಅನುಭವಿಸಿ ಲೌಕಿಕ ವಸ್ತುಗಳನ್ನು ಮೀರಿದವರಿಗಾಗಿ ವೇದಾಂತ ಸೂತ್ರ ನೋಡಿ ಸಂಕಲಿಸಿದ್ದಾರೆ. ನಮಗೆ ಕೈ ಅನುಭವಿಸಬೇಕು. ನಾವು ಕೈಯನ್ನು ಹೇಗೆ ಅನುಭವಿಸುವಂಥದ್ದು? ಈಗ 4 ರೀತಿಯ ಜನರು ಕೃಷ್ಣ ಹತ್ರ ಬರ್ತಾರೆ. ಯಾರೆಲ್ಲ? ಚತುರ್ವಿಧ ಭಜನೆ ಮಾಂ ಸುಕೃತ ಅರ್ಜುನ, ಅರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿಷ ಭರತಾರ್ಷಭ. ಆರ್ಥೋ ಅಂದ್ರೆ ಕಷ್ಟದಲ್ಲಿ ಇರುವವ, ತುಂಬಾ ಕಷ್ಟ ಅವನಿಗೆ. ಹಣ ಉಂಟು, ಹಣದಲ್ಲಿ ಸಾಲ್ವ್ ಆಗುದಿಲ್ಲ, ಅವ ಬರ್ತಾನಂತೆ ಕೃಷ್ಣ ಹತ್ರ. ಹಣ ಉಂಟು, ಹಣದಲ್ಲಿ ಸಮಸ್ಯೆ ಸಾಲ್ವ್ ಆಗುದಿಲ್ಲ. ನೆಕ್ಸ್ಟ್ ಅರ್ಥಾರ್ಥಿ ಅಂದ್ರೆ ಅವನ ಹತ್ರ ತುಂಬಾ ಕಷ್ಟ, ಹಣ ಇದ್ರೆ ಅವನ ಸಾಲ್ವ್ ಆಗ್ತದೆ ಎಲ್ಲ ಕಷ್ಟಗಳು, ಅವ ಬರ್ತಾನಂತೆ. ಮತ್ತೆ ಜಿಜ್ಞಾಸು ಅಂದ್ರೆ ಇನ್ಕ್ವಿಸಿಟಿವ್, ತಿಳಿಬೇಕು, ಅವ ಬರ್ತಾನೆ. ಮತ್ತೆ ಜ್ಞಾನಿ ಅಂದ್ರೆ ಅವನಿಗೆ ಇದರಲ್ಲಿ ತುಂಬಾ, ಈ ವಿಷಯದಲ್ಲಿ ತುಂಬಾ ಮುಂದೆ ಹೋಗ್ಬೇಕು. ಹಾಗೆ 4 ರೀತಿಯ ಜನರು ಬರ್ತಾರೆ ಕೃಷ್ಣ ಹತ್ರ. ಹಾಗಾಗಿ ನಮ್ಗೆ ಏಟು ಬಿದ್ದರೆ ಮಾತ್ರ ನಾವು ಬರುವಂಥದ್ದು.
ಈಗ ನಾನು ಕೂಡ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಕಾರಣ ಅಂತಂದ್ರೆ ನನಗೆ ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅಲ್ಲಿ ನಾನು ICU ಇದ್ದೆ, ಕಾಲೇಜಲ್ಲಿ ಇರುವಾಗ ಸೀರಿಯಸ್ ಅಲ್ಲಿ ಇದ್ದೆ. ಹಾಗಾಗಿ ಮತ್ತೆ ನನಗೆ ಹಾಗಾಗಿ ಸ್ವಲ್ಪ ಕಷ್ಟ ಬಂದ್ರೆ ಮಾತ್ರ ನಮಗೆ ಕೃಷ್ಣನ ಹತ್ತಿರ ಹೋಗ್ಲಿಕ್ಕೆ ಆಗುವಂಥದ್ದು. ಹಾಗೆ ಲೌಕಿಕ ವ್ಯವಹಾರಗಳ ಸುಖವೆಂಬುದರ ಕೈಯನ್ನು ಅನುಭವಿಸಿ ಲೌಕಿಕ ವಸ್ತುಗಳನ್ನು ಮೀರಿದವರಿಗಾಗಿ ವೇದಾಂತ ಸೂತ್ರ ನೋಡಿ, ಮೀರಿದವರಿಗೆ ವೇದಾಂತ ಸೂತ್ರವನ್ನು ಸಂಕಲಿಸಿದ್ದಾರೆ. ವೇದಾಂತ ಸೂತ್ರದ ಮೊದಲ ಸೂತ್ರವೇ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುದು. ಎಂದರೆ ಇಂದ್ರಿಯ ತೃಪ್ತಿಯ ಮಾರುಕಟ್ಟೆಯಲ್ಲಿ ಲೌಕಿಕ ವಿಚಾರನು ವ್ಯವಹಾರನು ಮುಗಿಸಿದ ನಂತರವೇ ವ್ಯಕ್ತಿಯು ದಿವ್ಯತ್ವದ ಅಥವಾ ಬ್ರಹ್ಮನಿಗೆ ಸಂಬಂಧಿಸಿದ ಸುಸಂಗತ ಜಿಜ್ಞಾಸನ್ನು ಮಾಡಬಲ್ಲನು. ಇದು ಎನ್ಕ್ವೈರಿ ಅಥವಾ ಬ್ರಹ್ಮನಿಗೆ ಅಂದ್ರೆ ಜಿಜ್ಞಾಸೆ. ನಾನು ಯಾರು, ನಾನು ಯಾಕೆ ಇಲ್ಲಿ ಕಷ್ಟ. ಈಗ ಸನಾತನ ಗೋಸ್ವಾಮಿ ಹೇಳುವಂಥದ್ದು, ಸನಾತನ ಗೋಸ್ವಾಮಿ ಚಂದ್ರಮಾವ ಭೇಟಿ ಆಗ್ತಾರೆ ಎಲ್ಲಿ, ವಾರಣಾಸಿ ಕಾಶಿಯಲ್ಲಿ. ಆಗ ಸನಾತನ ಗೋಸ್ವಾಮಿ ದಂಡವತ್ ಮಾಡ್ತಾರೆ ಚೇತನ್ ಮಹಾಪ್ರಭು. ದಂಡವತ್ ಮಾಡಿ ಕೇಳುವಂತ ಪ್ರಶ್ನೆ ಕಿಯಾಮಿ, ನಾನು ಯಾರು, ಹೂ ಆಮ್ ಐ, ಯಾಕೆ ನಾನು ಕಷ್ಟದಲ್ಲಿ ಇದ್ದೇನೆ, ವೈ ಆಮ್ ಸಫರಿಂಗ್. ಇದು ಪ್ರಶ್ನೆ ಕೇಳಿದ್ರು. ಜನರೆಲ್ಲ ನಾನು ಪಂಡಿತ ಹೇಳ್ತಾರೆ, ನನಗೆ ತುಂಬಾ ಖುಷಿ ಆಗ್ತದೆ ಪಂಡಿತ ಹೇಳುವಾಗ. ಆದ್ರೆ ನಾನು ಯಾವ ಸೀಮೆಯ ಪಂಡಿತ, ನನಗೆ ನಾನು ಯಾರಂತ ಗೊತ್ತಿಲ್ಲ. ಆಕ್ಚುಲಿ ಸನಾತನ್ ಗೋಸ್ವಾಮಿ ಅವರಿಗೆ ಪರ್ಷಿಯನ್, ಅರಬಿಕ್, ಸಂಸ್ಕೃತ, ಬೆಂಗಾಲಿ, ಇಂಗ್ಲಿಷ್ ಇದರದೆಲ್ಲ ಅವರು ಪಂಡಿತರಾಗಿದ್ರು. ಅದಕ್ಕೆ ಇಟ್ಟಿದ್ದಾನೆ ನವಾಬುದ್ದೀನ್ ಶಾ ಅವರನ್ನು ಮಿನಿಸ್ಟರ್ ಮಾಡಿದ್ದಾನೆ, ಸುಮ್ಮನೆ ಇಟ್ಟದಲ್ಲ. ಆಕ್ಚುಲಿ ಅವರು ಪಂಡಿತವೇ. ಆದ್ರೆ ಅವ್ರು ಹೇಳುವಂತದ್ದು ನಾನು ಯಾವ ಸೀಮೆಯ ಪಂಡಿತ, ನನಗೆ ನಾನು ಯಾರಂತ ಗೊತ್ತಿಲ್ಲ. ಯಾಕೆ ನಾನು ಈ ತ್ರಿವಿಧ ಕ್ಲೇಶದಲ್ಲಿ ಇದ್ದೇನೆ, ಕಷ್ಟದಲ್ಲಿ ಇದ್ದೇನೆ. ಜನರೆಲ್ಲ ನನಗೆ ಪಂಡಿತ ಹೇಳುವ ಖುಷಿ ಆಗ್ತದೆ, ಆದ್ರೆ ನಾನು ಯಾವ ಸೀಮೆಯ ಪಂಡಿತ, ನಮ್ಗೆ ಈ ಪ್ರಶ್ನೆ ಬರ್ಬೇಕು. ನಾನು ಯಾರು, ಹೂ ಆಮ್ ಐ, ಯಾಕೆ ನಾನು ತ್ರಿವಿಧ ಕ್ಲೇಶದಲ್ಲಿ ಇದ್ದೇನೆ, ಕಷ್ಟದಲ್ಲಿ ಇದ್ದೇನೆ, ಯಾಕೆ ನಾನು ಕಷ್ಟದಲ್ಲಿ ಇದ್ದೇನೆ, ವೈ ಆಮ್ ಸಫರಿಂಗ್. ಈ ಪ್ರಶ್ನೆಗಳು ಬರ್ಬೇಕು. ಈಗ ಹೇಗಂದ್ರೆ ನೋಡಿ, ನಾನು ನಿನ್ನೆ ಹೇಳಿದ ಹಾಗೆ ಕ್ಲಾಸಲ್ಲಿ, ಈಗ ನಾವೀಗ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ತೇವೆ. ಅಲ್ಲಿ ತುಂಬಾ ಭಿಕ್ಷುಕರು ಅಂದ್ರೆ ದೇಹ ಎಲ್ಲ ತುಂಬಾ ಅವ್ರದ್ದು ಪ್ರಾಬ್ಲಮ್, ರೋಗ ಎಲ್ಲ ಉಂಟು ಅವರಿಗೆ. ಹೀಗೆ ಕೈಯೆಲ್ಲ ಹೀಗೆ ಉಲ್ಟ ಉಂಟು, ಕಾಲೆಲ್ಲ. ಅವ್ರು ನಿಮ್ಮ ಹತ್ರ ಕೇಳ್ತಾರೆ, ನಿಮ್ಗೆ ಅಲ್ಲಿ ಅವ್ರ ಮೇಲೆ ಪಾಪ ಪುಣ್ಯ ಬರ್ತದೆ ನಿಮ್ಗೆ, ನೀವು ಅವರಿಗೆ ಎಂತ ಸಹಾಯ ಮಾಡ್ಬೇಕಂದ್ರೆ ನಿಮ್ಗೆ ಆಗ್ತದೆ. ಈಗ ಇದು ಒಂದು ಇನ್ಸ್ಟೆನ್ಸ್. ನಮ್ಗೆ ಯಾರ ಮೇಲೆ ಅಂದ್ರೆ ಅಂತವರ ಮೇಲೆ ನಮ್ಗೆ ಕರುಣೆ ಬರ್ತದೆ. ಆದರೆ ಶುದ್ಧ ಭಕ್ತರಿಗೆ ನಮ್ಮ ಮೇಲೆ, ಈಗ ನಾವೆಂತಂದ್ರೆ ನಾವು ಈಗ ಫೈನಾನ್ಷಿಯಲಿ ಸೌಂಡ್, ನಾವು ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ, ನಮ್ಮನ್ನು ನೋಡುವಾಗ ಪಾಪ ಪುಣ್ಯ ಬರ್ತದೆ ಶುದ್ಧ ಭಕ್ತರಿಗೆ. ಯಾಕೆ ಅಂದ್ರೆ ನಾವು ಎಲ್ಲರೂ ಹಾಗೆ ಕಷ್ಟದಲ್ಲಿ ಇದ್ದೇವೆ ಭೌತಿಕ ಲೋಕದಲ್ಲಿ. ಆದ್ರೆ ನಮ್ಮನ್ನು ನೋಡುವ ದೃಷ್ಟಿಕೋನ ಬೇರೆ ಅಷ್ಟೇ, ನೋಡುವ ದೃಷ್ಟಿಕೋನ ಬೇರೆ. ನಾವು ದೇಹದ ಮೇಲೆ ನೋಡುವಾಗ ನಮ್ಗೆ ಅವರ ಮೇಲೆ ಪಾಪ ಪುಣ್ಯ ಬರುವಂತದ್ದು. ಆದ್ರೆ ಅವನಿಗೆ ಯಾಕೆ ಹಾಗೆ ಬಂದಿದೆ, ಪ್ರೀವಿಯಸ್ ಲೈಫ್ ಅಲ್ಲಿ ಅವ ತುಂಬಾ ಪಾಪ ಮಾಡಿದ್ದಾನೆ. ಇದ್ರ ಅರ್ಥ ಅಂತ ನಮ್ಗೆ ಅವರ ಮೇಲೆ ಕರುಣೆ ಬರಬಾರ್ದ, ಬರಬೇಕು. ಆದ್ರೆ ದೇಹದ ಮಟ್ಟಿಗಲ್ಲ, ಆತ್ಮದ ನೆಲೆಗೆ. ಆತ್ಮದ ನೆಲೆಗೆ ಬರ್ಬೇಕು. ನಾವು ಅವರಿಗೆ ಎಂತ ಕೊಡ್ಬೇಕು, ಕೃಷ್ಣ ಪ್ರಜ್ಞೆ ಕೊಡ್ಬೇಕು. ನಾವು ಆ ಸಹಾಯ ಮಾಡೋದಲ್ಲ, ಆ ಸಹಾಯ ಈ ಸಹಾಯ ಯಾವುದು ವೇಸ್ಟ್ ಅದು. ಯಾಕೆ ವೇಸ್ಟ್? ಯಾಕೆಂದ್ರೆ ಕೃಷ್ಣ ಸರ್ಟನ್ ಪ್ಲಾನ್ ಮಾಡಿದ್ದಾನೆ. ನಿಮ್ಗೆ ಅವನ ಕೃಷ್ಣನ ಪ್ಲಾನ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಹೀಗೆ ಆಗ್ತದೆ, ಹಾಗೆ ಆಗ್ತದೆ. ನೀವು ಯಾರು ಚೇಂಜ್ ಮಾಡ್ಲಿಕ್ಕೆ ಕೃಷ್ಣನ ಪ್ಲಾನ್ ಅನ್ನು? ಕೃಷ್ಣ ಯಾಕೆ ಅವನಿಗೆ ಆ ಪ್ಲಾನ್ ಮಾಡಿದ್ದಾನೆ? ಯಾಕೆಂದ್ರೆ ಅವ ಅಂಥದ್ದು ಬೇಡದು ಮಾಡಿದ್ದಾನೆ, ಅವ ಅನುಭವಿಸ್ತಾ ಇದ್ದಾನೆ. ಇದ್ರ ಅರ್ಥ ಎಂತ? ಇದ್ರಂತ ನಾವು ಅವನ ಮೇಲೆ ದಯ ತೋರ್ಬಾರ್ದ? ತೋರ್ಬೇಕು. ಆದ್ರೆ ನಾವು ಎಂತ ಕೊಡ್ಬೇಕು ಅವನಿಗೆ? ನಾವು ನೀರಲ್ಲಿ ಬಿದ್ದವನಿಗೆ ನಾವು ಎಂತ ಹೇಳುವಂತದ್ದು, ಅವನ ಬಟ್ಟೆಯನ್ನು ತರುವುದಲ್ಲ. ನಾವೀಗ ಬಟ್ಟೆಯನ್ನು ನೋಡಿ ತರುವಂತದ್ದು ನಮ್ಮ ಕೆಲಸ ಅಷ್ಟೇ.
ಅದಕ್ಕೆ ನಮಗೆ ಈ ರಾಷ್ಟ್ರ ಸೇವೆ, ಸಮಾಜ ಸೇವೆ, ಆ ಸೇವೆ, ಈ ಸೇವೆ ನಮ್ಗೆ ಖುಷಿ ಆಗುವಂಥದ್ದು. ಆದ್ರೆ ಇದು ಬಟ್ಟೆ ಜಸ್ಟ್. ಆದ್ರೆ ಒಳಗೆ ಅವ ಬಿದ್ದಿದ್ದಾನೆ. ಒಳಗೆ ಬಿದ್ದಿದ್ದಾನಂದ್ರೆ ಯಾವುದು? ಆತ್ಮ. ಹಾಗಾಗಿ ನಾವು ಈಗ ಎಂತ ಅಂದ್ರೆ, ಎಸ್ ನಾನು ಯಾರು, ನಾನು ಯಾಕೆ ಈ ಕಷ್ಟದಲ್ಲಿ ಇದ್ದೇನೆ. ಈಗ ನಮ್ಮ ಪ್ರಕಾರ ನಾವು ಸುಖದಲ್ಲಿ ಇದ್ದೇವೆ. ಆಕ್ಚುಲಿ ನಾವು ಸುಖದಲ್ಲಿ ಇಲ್ಲ, ಅದು ನಮ್ಮ ಭ್ರಮೆ, ಇಲ್ಯೂಷನ್. ನಾವು ಸುಖದಲ್ಲಿ ಇದ್ದೇವೆ ಅಂತ. ನಾವು ಭ್ರಮೆಯಿಂದ ಆಚೆ ಬರಬೇಕು, ಅದನ್ನು ಹೇಳುವಂಥದ್ದು ಇಲ್ಲಿ ಪ್ರಭುಪಾದ. ಅಥವಾ ಬ್ರಹ್ಮಜಿಕ್ಷ ಎಂಬುದು ಎಂದರೆ ಇಂದ್ರಿಯ ತೃಪ್ತಿಯ ಮಾರುಕಟ್ಟೆಯಲ್ಲಿ ಲೌಕಿಕ ವಿಚಾರಗಳ ವ್ಯವಹಾರ ಮುಗಿಸಿದ ನಂತರವೇ ವ್ಯಕ್ತಿಯು ದಿವ್ಯತ್ವದ ಅಥವಾ ಬ್ರಹ್ಮನಿಗೆ ಸಂಬಂಧಿಸಿದ ಸುಸಂಗತ ಜಿಜ್ಞಾಸನು ಮಾಡಬಲ್ಲನು. ವೃತ್ತ ಪತ್ರಿಕೆಗಳು ಅಂದ್ರೆ ನಮ್ಮ ಸೋಕಾಲ್ಡ್ ನ್ಯೂಸ್ ಪೇಪರ್, ಮ್ಯಾಗಝಿನ್ಸ್ ಎಲ್ಲ ಮತ್ತು ಇತರ ಅಂತ ಸಾಹಿತ್ಯಗಳಲ್ಲಿ ತುಂಬಿರುವ ಲೌಕಿಕ ವಿಚಾರಗಳಲ್ಲೇ ಕಾರ್ಯಮಗ್ನರಾಗಿರುವ ವ್ಯಕ್ತಿಗಳಿದ್ದಾರೆ ನೋಡಿ. ಹೆಚ್ಚಿನವರು ಬೆಳಿಗ್ಗೆ ಪೇಪರ್ ಬರ್ತದೆ 5:00 ಕೆಲವರೆಲ್ಲ ನೋಡಿ, ನೀವು ಮನೆ ಈಗ ಪಾಸ್ ಆಗೋ ನೋಡಿ, ಹೇಗೆ ಅಂದ್ರೆ ಎಕ್ಸಾಮ್ ಇದ್ದಾಗ ಹೀಗೆ ಓದ್ತಾರೆ ನ್ಯೂಸ್ ಪೇಪರ್ ಅನ್ನು 1 ಗಂಟೆ ಕನ್ನಡಕ್ಕೆಲ್ಲ ಹಾಕಿ. ರಿಟೈರ್ಡ್, ಕೆಲವರು ಹೆಚ್ಚಿನವರು ರಿಟೈರ್ಡ್, ಹೀಗೆ ನೋಡ್ತಾ ಇರ್ತಾರೆ. ಎಂತ ಉಂಟು ಅದರಲ್ಲಿ? ಸೇಮ್ ಅದೇ. ಇವ ಚೇಂಜ್ ಆದ, ಅವ ಮಿನಿಸ್ಟರ್ ಚೇಂಜ್ ಆದ, ಇವ ಬಂದ, ಅವ ಬಂದ, ಎಲ್ಲ ಬೇಡದೇ ಇರುವಂತದ್ದು. ಅಲ್ಲಿ ಇಷ್ಟು ಸತ್ರು, ಇದು ಆಯ್ತು, ಅದು ಆಯ್ತು, ಇದು ಆಯ್ತು. ಅವ್ರು ಇಲ್ಲಿಗೆ ಬರ್ತಾರೆ, ಈ ಮಿನಿಸ್ಟರ್ ಅಲ್ಲಿಗೆ ಹೋಗ್ತಾರೆ, ಇದು ಬರ್ತಾರೆ. ಇದನ್ನು ಕೇಳಿ ಎಂತಾದ್ರೂ ನಮ್ಗೆ ಫಲ ಉಂಟಾ, ಲಾಭ ಉಂಟಾ? ಇಲ್ಲ. ಅಂದ್ರೆ ಪ್ರಭುಪಾದ ಎಂತ ಹೇಳ್ತಾರೆ, ವೃತ್ತ ಪತ್ರಿಕೆಗಳು ಮತ್ತು ಇತರ ಅಂತ ಸಾಹಿತ್ಯಗಳು ತುಂಬಿರುವ ಲೌಕಿಕ ವಿಚಾರಗಳಲ್ಲಿ ಕಾರ್ಯಮಗ್ನರಾಗಿರುವ ವ್ಯಕ್ತಿಗಳಿದ್ದಾರೆ. ತುಂಬಾ ಮಂದಿ ಇದರಲ್ಲೇ ಮುಳುಗಿದ್ದಾರೆ. 99.9%. ನನ್ನೊಬ್ಬ ಗೆಳೆಯ ಇದ್ದ, ಅವ ಈಗ ಕೂಡ ಶೇರ್ಸ್ ಅಲ್ಲಿ ಇದ್ದಾನೆ, ಶೇರ್ ಮಾರ್ಕೆಟ್. ಅವೇಳುವಂಥದ್ದು, ನಾನು ಓದ್ತೇನೆ, ನಾನು ಶೇರ್ ಮಾರ್ಕೆಟ್ ಮಾತ್ರ ಓದ್ತೇನೆ, ಬೇರೆ ಯಾವುದು ಓದಿಲ್ಲ. ಹೇಗೆಂದ್ರೆ ಆನೆ ಕದ್ದರು ಕಳ್ಳ, ಅಡಿಕೆ ಕದ್ದರು ಕಳ್ಳನೇ. ಬೇರೆ ಯಾವ್ದು ನನಗೆ ಇಂಟ್ರೆಸ್ಟ್ ಇಲ್ಲ, ಅದು ಮಾತ್ರ. ಆದ್ರೆ ನಮ್ಗೆ ಹಾಗೆ ಅಲ್ಲ, ನಮಗೆ ಕೃಷ್ಣನ ಬಗ್ಗೆ ಮಾತ್ರ ಇಂಟ್ರೆಸ್ಟ್. ಅದಕ್ಕೆ ನಾವು ಓದುವುದಿಲ್ಲ. ಎಂತ ಉಂಟು ಅದರಲ್ಲಿ ಓದ್ಲಿಕ್ಕೆ? ಏನಿಲ್ಲ. ಅಂತವರನ್ನು ಸ್ತ್ರೀ, ಶೂದ್ರ, ದ್ವಿಜಬಂಧು ಅಥವಾ ಹೆಂಗಸರು, ಕಾರ್ಮಿಕ ವರ್ಗ ಮತ್ತು ಉಚ್ಚ ವರ್ಗದವರಾದ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರ ಅನರ್ಹ ಸಂತಾನ ಎಂದು ವರ್ಗೀಕರಿಸಲಾಗಿದೆ ನೋಡಿ. ಇಂಥವರು ಅನರ್ಹ ಸಂತಾನ, ಇವರಿಗೆ ಇದರ ಮೇಲೆ ಆಸಕ್ತಿ. ಹಾಗಾಗಿ ಎಂತ ಮಾಡಿದ ವೇದವ್ಯಾಸರು ಅವರಿಗೆ ಬೇರೆದೆಲ್ಲ ಕೊಟ್ಟಿದ್ದಾನೆ ಓದ್ಲಿಕ್ಕೆ. ಅಂತ ಮಂದಮತಿಗಳು ತಪ್ಪು ರೀತಿಯಲ್ಲಿ ಸೂತ್ರಗಳನ್ನು ಅಧ್ಯಯನ ಮಾಡುತ್ತಾ ಮೆರೆಸಿದರು ವೇದಾಂತ ಸೂತ್ರದ ಉದ್ದೇಶವನ್ನು ಅರಿಯಲಾರ ನೋಡಿ. ಅವರಿಗೆ ಅರ್ಥ ಆಗುವುದಿಲ್ಲ ನೋಡಿ. ಇದೆಲ್ಲ ತುಂಬಾ ಅಂದ್ರೆ ನಮ್ಮ ಕೆಪ್ಪೆಗೆ ಹೊಡೆದಾಗೆ ಪ್ರಭುಪಾದ್. ತುಂಬಾ ಟಫ್ ಉಂಟು ಇದು. ಅಂದ್ರೆ ಸ್ಟ್ರಾಂಗ್ ಮೆಡಿಸಿನ್. ಈಗ ನಮ್ಗೆ ಪ್ರಭುಪಾದ್ ದಿವಸ ಹೋದಾಗೆ ನಮ್ಗೆ ಮೆಡಿಸಿನ್ ಡೋಸೇಜ್ ಸ್ಟ್ರಾಂಗ್ ಕೊಡ್ತಾ ಇದ್ದಾರೆ. ಅಂದ್ರೆ ಕೆಲವೊಮ್ಮೆ ಡಾಕ್ಟರ್ ಹೇಳ್ತಾರೆ ಅದು ತುಂಬಾ ಸ್ಟ್ರಾಂಗ್ ಇದ್ರೆ ಅರ್ಧ ತಿನ್ನು ಅಂತ, ಒಂದು ಫುಲ್ ತಿನ್ಬೇಡ ಅಂತ ಹೇಳ್ತಾರೆ ಟ್ಯಾಬ್ಲೆಟ್. ಅದು ಡೋಸೇಜ್ ಸ್ಟ್ರಾಂಗ್ ಉಂಟು. ಈಗ ನಮ್ಗೆ ಪ್ರಭುಪಾದ್ ಡಬಲ್ ಡೋಸೇಜ್ ಕೊಡ್ತಾ ಇದ್ದಾರೆ ಕೆಪ್ಪೆಗೆ. ಅಂದ್ರೆ ಇದು ಹೊಡೆದಾಗೆ ಪಾಟ್ 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 ಪಾಟ್. ಆದ್ರೆ ಕೆಲವೊಮ್ಮೆ ಅಂತ ಹೊಡಿಲೇಬೇಕು. ಕೆಲವು ಮಕ್ಕಳು, ಸಣ್ಣ ಮಕ್ಕಳು, ಒಂದು 10 ವರ್ಷದೊಳಗೆ, ಅವ್ರಿಗೆ ಹೊಡಿಲೇಬೇಕು. ಸರಿಯಾಗುದಿಲ್ಲ, ಅವರು ಹೊಡೆಯದೇ ಇದ್ರೆ ಸರಿಯಾಗುದಿಲ್ಲ, ಹೊಡಿಲೇಬೇಕು. ಕಾಲು ನೀವು ಎಷ್ಟು ಹೇಳಿದ್ರು ಕೂಡ ಅಷ್ಟೇ, ನಾಯಿ ಬಾಲ ಡೊಂಗು ಹೊಡಿಲೇಬೇಕು, ದಂಡಂ. ಹಾಗೆ ಮಂದಮತಿಗಳು ತಪ್ಪು ರೀತಿಯಲ್ಲಿ ಸೂತ್ರಗಳನ್ನು ಅಧ್ಯಯನ ಮಾಡುತ್ತಾ ಮೆರೆಸಿದರು ವೇದಾಂತದ ಉದ್ದೇಶವನ್ನು ಅರಿಯಲಾರರು. ಗ್ರಂಥಕರ್ತೃಗಳೇ ಸ್ವಯಂ ಶ್ರೀಮದ್ ಭಾಗವತದಲ್ಲಿ ವೇದಾಂತ ಸೂತ್ರದ ನೈಜ ಉದ್ದೇಶವನ್ನು ವಿವರಿಸಿದ್ದಾರೆ ನೋಡಿ. ನೈಜ ಉದ್ದೇಶ ವೇದಾಂತ ಸೂತ್ರದ ಎಂತ? ಶ್ರೀಮದ್ ಭಾಗವತ ಸಹಾಯವಿಲ್ಲದೆ ವೇದಾಂತ ಸೂತ್ರವನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸುವವನು ಖಂಡಿತವಾಗಿ ದಾರಿ ತಪ್ಪುತ್ತಾನೆ. ಅವನಿಗೆ ವೇದಾಂತ ಅರ್ಥ ಮಾಡಬೇಕಿದ್ರೆ ಶ್ರೀಮದ್ ಭಾಗವತ ಓದ್ಬೇಕು, ಇಲ್ಲ ಅರ್ಥ ಆಗುದಿಲ್ಲ. ಖಂಡಿತವಾಗಿ ದಾರಿ ತಪ್ಪುತ್ತಾನೆ ನೋಡಿ. ಅಂತ ದಾರಿ ತಪ್ಪಿದವರು ಲೌಕಿಕ ಆಸಕ್ತರಾಗುತ್ತಾರೆ ನೋಡಿ. ಅಂತವರು ಲೌಕಿಕ. ಶರೀರವೇ ಆತ್ಮ ಎಂಬ ತಪ್ಪು ಕಲ್ಪನೆಯೊಂದಿಗೆ
ಮಾನವ ಪ್ರೇಮ, ಪರೋಪಕಾರ ಬುದ್ಧಿ. ನೋಡಿ ಇದೆಲ್ಲ ಇಂಟ್ರೆಸ್ಟಿಂಗ್ ಆಗ್ತದೆ, ನಮ್ಗೆ ಇಂಟ್ರೆಸ್ಟಿಂಗ್ ಆಗುದಿಲ್ಲ. ದೊಡ್ಡ ದೊಡ್ಡ ಇದೆಲ್ಲ ಭಾಷಣ ಎಲ್ಲ ಮಾಡ್ತಾರೆ. ಯು ಹ್ಯಾವ್ ಟು ಎಂತ ಅಂದ್ರೆ ನೋಡಿ, ಈಗ ಒಬ್ಬರದ್ದು ನಾನು ಪ್ರಶ್ನೆ ಕೇಳಿದೆ, ಅವ್ರು ಹೇಳುವಂಥದ್ದು, ಎಸ್ ನನಗೆ ಶ್ರೀಮಂತನಾಗಬೇಕು. ನಾನು ಕೇಳಿದೆ, ಶ್ರೀಮಂತ ಆದ್ಮೇಲೆ ಎಂತ ಮಾಡ್ತೀವಿ? ದೊಡ್ಡ ಮನೆ ಕಟ್ಟಬೇಕು, ಮಕ್ಕಳಿಗೆಲ್ಲ ಸೆಟಲ್ ಮಾಡಬೇಕು, ಮತ್ತೆ ಅದಾದ್ಮೇಲೆ ಎಂತ? ಮತ್ತೆ ನಾನು ಸಹಾಯ ಮಾಡಬೇಕು, ಜನರಿಗೆ ಸಹಾಯ ಮಾಡ್ಬೇಕಂತೆ. ಇದೇ ಎಲ್ಲರ ಉದ್ದೇಶ ಇದೆ. ಫಸ್ಟಿಗೆ ಅವನು ತಿನ್ಬೇಕವ, ಮತ್ತೆ ಅವನ ಕುಟುಂಬದವರು ಸರಿಯಾಗಿ ತಿನ್ಬೇಕು, ಇದು ಅವನ ಯೋಚನೆ. ಮತ್ತೆ ಉಳ್ದವರಿಗೆ ಕೊಡ್ಬೇಕು, ಯೋಚನೆ ಇದೆ ಸೇಮ್. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಹಾಗೆ ಅಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಅವನ ತಿನ್ನುವುದು ಅವನಿಗೆ ಆಸಕ್ತಿ ಇಲ್ಲ, ಉಳಿದವರಿಗೆ ಕೊಡುವಂಥದ್ದು ಎಲ್ಲರಿಗೂ ಸ್ಟಾರ್ಟಿಂಗ್ ಇಂದ. ಜನರಿಗೆ ಇದೆ ನೋಡಿ ಎಂತ ಮಾನವ ಪ್ರೇಮ. ಒಬ್ರು ತುಂಬಾ ಫೇಮಸ್, ಅವ್ರು ಹೇಳುವಂಥದ್ದು ಎಂತ ಅಂತ ಹೇಳುವಂಥದ್ದು, ಮಾನವ ಸೇವಾ ಜನಾರ್ದನ್ ಸೇವಾ. ಮಾನವ ಸೇವೆ ಜನಾರ್ದನ್ ಸೇವೆ ಅಲ್ಲ, ಜನಾರ್ದನ್ ಸೇವೆ ಮಾಡ್ಬೇಕು ಫಸ್ಟಿಗೆ. ನೋಡಿ ಉಲ್ಟಾ ಎಲ್ಲರೂ ಉಲ್ಟಾ, ಯಾಕಂದ್ರೆ ಕೃಷ್ಣ ಮರೆತು ಬಿಟ್ಟಿದ್ದಾರೆ. ಮಾನವ ಸೇವಾ ಈ ಜನಾರ್ದನ್ ಸೇವಾ ಹೇಗೆ ಆಗ್ತದೆ? ಇಲ್ಲ, ಪೇಲೆ ಜನಾರ್ದನ್ ಸೇವಾ ಕರೋ, ಫಸ್ಟಿಗೆ ಜನಾರ್ದನ್ ಸೇವಾ, ಕೃಷ್ಣನ ಸೇವಾ, ಮತ್ತೆ ಮಾನವ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದೆ ಅದರಲ್ಲಿ ನಾವು ಒಂದು ಟೈಪ್ ಇದು ಅಡಿಕ್ಷನ್. ಅದು ಖುಷಿ ಆಗ್ತದೆ ಅವನಿಗೆ, ನಾನು ಮಾಡಿದೆ. ಆದ್ರೆ ಶರೀರವೇ ಆತ್ಮ ಎಂಬ ಈ ಕಲ್ಪನೆಯೊಂದಿಗೆ, ಅದಕ್ಕೆ ನೋಡಿ, ಯಾಕೆಂದ್ರೆ ಅವರಿಗೆ ಆತ್ಮದ ನೆಲೆ ಅಂತದ್ದು ಗೊತ್ತಿಲ್ಲ. ಹಾಗಾಗಿ ದರಿದ್ರ ನಾರಾಯಣ ಸೇವಾ ಇದು ಕೂಡ ಹೇಳ್ತಾರೆ, ತುಂಬಾ ಫೇಮಸ್ ಸಂಸ್ಥೆ, ನಾನು ಹೆಸರು ಹೇಳುವುದಿಲ್ಲ. ದರಿದ್ರ ನಾರಾಯಣ ಸೇವಾ ಪ್ರಭುಗಳು ಹೇಳ್ತಾರೆ, ನಾರಾಯಣ ದರಿದ್ರ ಅಲ್ಲ, ಕೋಟಿಗಳ ಲಕ್ಷ್ಮಿಯವರು ಸೇವೆಯಲ್ಲಿ ಇದ್ದಾರೆ, ಹೇಗೆ ನಾರಾಯಣ ದರಿದ್ರ ಆಗುವಂಥದ್ದು? ದರಿದ್ರ ನಾರಾಯಣ ಸೇವಕರು. ದರಿದ್ರ ನಾರಾಯಣ ಸೇವೆ ಅಂದ್ರೆ ಮನುಷ್ಯರ ಪಾಪದವರ ಸೇವೆ ಮಾಡ್ಬೇಕಂತ ಇಲ್ಲ. ನಾರಾಯಣ ದರಿದ್ರ ಅಲ್ಲ, ಈಸ್ ಟೋಟಲಿ ಆಪ್ಯುಲೆಂಟ್. ಅವ ಹೇಗೆ ದರಿದ್ರ ಆಗ್ತಾನೆ? ಇಲ್ಲ. ಹಾಗೆ ಇಂಥದ್ದೆಲ್ಲ ಸಂಸ್ಥೆ ಉಂಟು, ಏನು ಹೇಳಿ ಪ್ರಯೋಜನ ಇಲ್ಲ. ಹಾಗಾಗಿ ಆತ್ಮ ಎಂಬ ತಪ್ಪು ಕಲ್ಪನೆ, ಮಾನವ ಪ್ರೇಮ, ಪರೋಪಕಾರ ಬುದ್ಧಿ ಕೆಲಸಗಳಲ್ಲಿ ತೊಡಗಿರುತ್ತಾರೆ ಇಂಥವರು. ಅಂಥವರ ಲಾಭಕ್ಕಾಗಿ ವೇದವ್ಯಾಸರು ವಿಶೇಷವಾಗಿ ಮಹಾಭಾರತ ಸಂಕಲಿಸಿದ್ದಾರೆ. ಅಂಥವರಿಗೋಸ್ಕರ ಮಹಾಭಾರತ. ಮಂದ ಬುದ್ಧಿಯುಳ್ಳ ಜನರು ಲೌಕಿಕ ವಿಚಾರಗಳಲ್ಲಿ ಅತ್ಯಾಸಕ್ತರಾಗಿರುತ್ತಾರೆ. ಲೌಕಿಕದಲ್ಲಿ ತುಂಬಾ ಆಸಕ್ತಿ ಅವರಿಗೆ, ಮಂದ ಬುದ್ಧಿಗಳು ಅವರು. ನೋಡಿ, ಅಂತ ಲೌಕಿಕ ಸುಖದ ಹಾದಿಯಲ್ಲಿಯೇ ಮಹಾಭಾರತವನ್ನು ಹೆಚ್ಚು ಆಸಕ್ತಿಯಿಂದ ಓದಿ ಭಗವದ್ಗೀತೆಯ ಲಾಭವನ್ನು ಪಡೆಯಬಹುದು. ಅಂದ್ರೆ ಇದನ್ನು ಓದಿ ಕ್ರಮೇಣ ಅವ ಇದಕ್ಕೆ ಬರ್ತಾನೆ, ಆಸಕ್ತಿ. ಅದು ಶ್ರೀಮದ್ ಭಾಗವತ ಅಥವಾ ವೇದಾಂತ ಸೂತ್ರದ ಆರಂಭದ ಅಧ್ಯಯನವಾಗಿದೆ. ಮಂದಬುದ್ಧಿಯ ಜನರಿಗೆ ಭಗವದ್ಗೀತೆಯ ಮೂಲಕ ದಿವ್ಯ ಸಾಕ್ಷಾತ್ಕಾರ ಅವಕಾಶವನ್ನು ಒದಗಿಸುವುದು ಅವರ ಉದ್ದೇಶವಾಗಿತ್ತು ಹೊರತು. ನೋಡಿ, ಯಾಕೆ ಉಳಿದಲ್ಲಿ ಯಾಕೆ ಕೊಟ್ರು? ಯಾಕೆಂದ್ರೆ ಅವರನ್ನು ಕ್ರಮೇಣ ಈ ಲೆವೆಲ್ಗೆ ತರಲಿಕ್ಕೆಗೋಸ್ಕರ ಕೊಟ್ಟಿದ್ದಾರೆ. ಲೌಕಿಕ ಚಟುವಟಿಕೆಗಳ ಚರಿತ್ರೆಯನ್ನು ರಚಿಸುವ ಆಸಕ್ತಿ ಶ್ರೀ ವೇದವ್ಯಾಸರಿಗೆ ಇರಲಿಲ್ಲ. ಅವರಿಗೆ ಲೌಕಿಕದಲ್ಲಿ ಆಸಕ್ತಿ ಇರಲಿಲ್ಲ. ಆದ್ರೆ ಜನರನ್ನು ಲೌಕಿಕದಿಂದ ಮೆಲ್ಲ ತರಬೇಕಲ್ಲ, ಇದು ಅವರ ಇಚ್ಛೆ ಇತ್ತು. ವಿದುರನು ಮಹಾಭಾರತವನ್ನು ತನ್ನ ತಂದೆ ವೇದವ್ಯಾಸರಿಂದಲೇ ಕೇಳಿದ್ದಾನೆ. ಅವನ ಮನೆಯಿಂದ ದೂರವಿದ್ದು ಯಾತ ಸ್ಥಳವನ್ನು ಸುತ್ತುತ್ತಿದ್ದಾಗ ಇದನ್ನು ಆಲಿಸಿದನೆಂದು ಮಹಾಭಾರತಕ್ಕೆ ಸಂಬಂಧಿಸಿದ ವಿದುರನ ಉಲ್ಲೇಖವನ್ನು ಸೂಚಿಸುತ್ತದೆ. ಎಸ್, ವಿದುರ ಕೇಳಿದ್ದಾನೆ ಮಹಾಭಾರತ. ಎಸ್, ಈಗ ಶ್ಲೋಕ 13. ಎಸ್, ಹರೇ ಕೃಷ್ಣ. ಸಾ ಶ್ರದ್ಧದಾನಸ್ಯ ವಿವರ್ಧಮಾನ ವಿರಕ್ತಿಂ ಅನ್ಯತ್ರ ಕರೋತಿ ಪುಂಸ ಹರೇ ಪದ ಅನುಸ್ಮೃತಿ ನಿವೃತ್ತಸ್ಯ ಸಮಸ್ತ ದುಃಖ ಅಪ್ಯಯಂ ಆಶುಧತ್ತೆ. ಅನುವಾದ: ಅಂತ ವಿಷಯಗಳನ್ನು ನಿರಂತರ ಆಸಕ್ತಿಯಿಂದ ಕೇಳಲು ನಿರತರಾದಾಗ ಕೃಷ್ಣ ಕಥೆಯು ಅನ್ಯ ವಿಷಯಗಳಲ್ಲಿ ಕ್ರಮೇಣ ಅನಾಸಕ್ತಿಯನ್ನು ಹೆಚ್ಚಿಸುತ್ತದೆ.
ಪ್ರಭು ಶ್ರೀಕೃಷ್ಣನ ಪಾದಕಮಲ ಸತತ ಸ್ಮರಣೆಯಿಂದಾಗಿ ದಿವ್ಯಾನಂದವನ್ನು ಪಡೆದ ಭಕ್ತನು ತನ್ನ ಎಲ್ಲ ದುಃಖಗಳನ್ನು ಶೀಘ್ರವಾಗಿ ಪರಿಹರಿಸಿಕೊಳ್ಳುತ್ತಾನೆ. ನೋಡಿ, ಯಾರು ಕಾನ್ಸ್ಟೆಂಟ್ ಆಗಿ ಕೃಷ್ಣ ಕಥೆ ಮೇಲೆ ಆಸಕ್ತಿ ಬರ್ತದೆ ಆಗ ಅವನಿಗೆ ಗೊತ್ತಾಗ್ತದೆ ಅಂತ ಕ್ರಮೇಣ ಕೃಷ್ಣ ಕಥೆಯ ಅನ್ಯ ವಿಷಯಗಳು ಕ್ರಮೇಣ ಅನಾಸಕ್ತಿ ಹೆಚ್ಚಿಸುತ್ತದೆ. ಬೇರೆ ವಿಷಯದಲ್ಲಿ ಆಸಕ್ತಿ ಬರುವುದಿಲ್ಲ ಅವನಿಗೆ. ಪ್ರಭು ಶ್ರೀಕೃಷ್ಣನ ಪಾದಕಮಲಗಳ ಸತತ ಸ್ಮರಣೆಯಿಂದಾಗಿ ದಿವ್ಯಾನಂದ, ನೋಡಿ ದಿವ್ಯಾನಂದ ಸಿಗ್ತದೆ ಸ್ಮರಣೆಯಿಂದ, ಇದು ಬೇರೆ ಎಲ್ಲೂ ಸಿಗುವುದಿಲ್ಲ. ಪಡೆದ ಭಕ್ತನು ತನ್ನ ಎಲ್ಲಾ ದುಃಖಗಳನ್ನು ಶೀಘ್ರವಾಗಿ ಪರಿಹರಿಸಿಕೊಳ್ಳುವುದು. ಯಾರು ಭಕ್ತ ಈ ರೀತಿ ಕೃಷ್ಣನ ಪಾದಕಮಲದಲ್ಲಿ ಸ್ಮರಣೆ ಮಾಡ್ತಾರೆ ಅವನ ದುಃಖ ಎಲ್ಲ ಶೀಘ್ರವಾಗಿ ಪರಿಹರಿಸಿಕೊಳ್ಳುತ್ತದೆ. ಭಾವಾರ್ಥಕ್ಕೆ ಹೋಗುವ ಭಾವಾರ್ಥ ಶರಣಾನುಭಕ್ತಿ ವೇದ ಸ್ವಾಮಿ ಶೀಲ ಪ್ರಭುಪಾದಿಜೆ. ಪರತರ ನೆಲೆಯಲ್ಲಿ ಕೃಷ್ಣ ಕಥೆ ಮತ್ತು ಕೃಷ್ಣ ಇವು ಅಭಿನ್ನವೆಂದು ನಾವು ಖಚಿತವಾಗಿ ತಿಳಿಯಬೇಕು. ನೋಡಿ, ಕೃಷ್ಣ ಮತ್ತು ಕೃಷ್ಣ ಕಥೆ ಎಂತ ಹೇಳ್ತಿದ್ದಾರೆ ಇಲ್ಲಿ, ಸೇಮ್, ಒನ್ ಅಂಡ್ ದ ಸೇಮ್. ಅವನ ಹೆಸರು, ರೂಪ, ಗುಣ ಮೊದಲಾದವೆಲ್ಲವೂ ಕೃಷ್ಣ ಕಥೆ ಎಂದು ತಿಳಿಯಲಾಗಿರುವುದರಿಂದ ಅವರಿಂದ ಅವು ಅಭಿನ್ನ. ಈಗ ಭಗವಂತನ ನಾಮ ಈಗ ನಾವು ಜಪ ಮಾಡ್ತೇವೆ, ಜಪವು ಮೆಡಿಸಿನೆ. ಹಾಸ್ಪಿಟಲ್ ಇಸ್ಕಾನ್, ಜಪ ಮೆಡಿಸಿನ್. ಡಾಕ್ಟರ್ ಯಾರು? AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ. ಹಾಗಾಗಿ ಕೃಷ್ಣ, ಕೃಷ್ಣನ ನಾಮ, ಕೃಷ್ಣನ ರೂಪ ಯಾವುದು ಅಂದ್ರೆ ಇದರಲ್ಲಿ ಡಿಫ್ರೆನ್ಸ್ ಇಲ್ಲ, ಎಲ್ಲವೂ ಸೇಮ್. ಭಗವದ್ಗೀತೆಯನ್ನು ಶ್ರೀಕೃಷ್ಣನು ಹೇಳುವುದರಿಂದ ಅದು ಸ್ವಯಂ ಶ್ರೀಕೃಷ್ಣನಂತೆ. ನೋಡಿ, ಯಾಕೆ ಅದು ಶ್ರೀಕೃಷ್ಣನಂತೆ? ಯಾಕೆಂದ್ರೆ ಕೃಷ್ಣ ಸ್ವತಃ ಹೇಳಿದ್ದು. ಶ್ರೀ ಭಗವಾನ್ ಉವಾಚ, ಕೃಷ್ಣ ಹೇಳಿದ್ದು ಸ್ವತಃ. ಪ್ರಾಮಾಣಿಕ ಭಕ್ತನಿಗೆ ಭಗವದ್ಗೀತೆಯನ್ನು ಓದಿದಾಗ ಸಾಕ್ಷಾತ್ ಆಗಿ ಶ್ರೀಕೃಷ್ಣನ ಮುಖದರ್ಶನ ಮಾಡಿದಂತೆ ಆಗುತ್ತದೆ. ನೋಡಿ, ನಾವು ಪ್ರಾಮಾಣಿಕ ಆಗುವ, ಸಿನ್ಸಿಯರ್ ಡ್ಯೂಟಿಗೆ ಅಂತ ಆಗ್ತದೆ. ಭಗವದ್ಗೀತೆ ಓದುವಾಗ ಭಗವಂತ ದರ್ಶನ ಆಗ್ತದೆ. ಈಗ ಯಾಕೆ ನಮ್ಗೆ ಆಗ್ತಾ ಇಲ್ಲ ದರ್ಶನ? ಯಾಕೆಂದ್ರೆ ನಾವು ಸಿನ್ಸಿಯರ್ ಇಲ್ಲ. ಸಿನ್ಸಿಯರ್ ಆಗ್ಬೇಕು ನಾವು, ಪ್ರಾಮಾಣಿಕ ಭಕ್ತ. ಯಾಕಂದ್ರೆ ಅಷ್ಟು ಪೊಟೆನ್ಷಿಯಲ್ ಇದು ಭಗವದ್ಗೀತೆ. ಮಾಮೂಲಿ ಪುಸ್ತಕ ಅಲ್ಲ. ಅದಕ್ಕೆ ಪ್ರಭುಪಾದ ಭಗವದ್ಗೀತೆ ಯಥಾರೂಪ ಕೊಟ್ಟಿದೆ. ಯಥಾರೂಪ ಅಂದ್ರೆ ಆಸ್ ಇಟ್ ಇಸ್, ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ. ಆಕ್ಚುಯಾಲಿಟಿ ಎಂತ ಆಗ್ತಾ ಉಂಟು, ನಾವು ಓದ್ತೇವೆ ಆದ್ರೆ ನಮ್ಗೆ ಭಗವಂತನ ದರ್ಶನ ಆಗ್ತಾ ಇಲ್ಲ. ಆದ್ರೆ ಪೊಟೆನ್ಶಿಯಾಲಿಟಿ ಉಂಟು. ಕೆಲವರು ಓದಿದವರಿಗೆ ದರ್ಶನ ಆಗಿ. ಹೇಗಂದ್ರೆ ಚೈತನ್ಯ ಮಹಾಪ್ರಭು ಶ್ರೀರಂಗಮಲ್ಲಿ ಇರ್ತಾರೆ ಚತುರ್ಮಾಸದಲ್ಲಿ. ಅಲ್ಲಿ ಒಬ್ಬ ಬ್ರಾಹ್ಮಣ, ಅವ ಓದ್ತಾ ಇದ್ದಾನೆ, ತಪ್ಪು ಓದ್ತಾ ಇದ್ದಾನೆ, ತಪ್ಪು ಓದ್ತಾ ಇದ್ದಾರೆ. ಎಲ್ಲರೂ ನಗಡ್ತಾ ಇದ್ದಾರೆ. ಚೈತನ್ಯ ಹೋಗಿ ಕೇಳ್ತಾರೆ, ಎಂತ ಮಾಡ್ತಾ ಇದೆಯಾ? ಓದ್ತಾ ಇದ್ದೇನೆ. ಯಾಕೆ ತಪ್ಪು ಓದ್ತಾ ಇದೆಯಾ? ನನಗೆ ಓದ್ಲಿಕ್ಕೆ ಬರುವುದಿಲ್ಲ, ನನ್ನ ಗುರು ಹೇಳಿದ್ದಾರೆ. ಚೈತನ್ಯ ಖುಷಿ ಆಗ್ತದೆ, ಓಕೆ ವೆರಿ ಗುಡ್. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ನೋಡ್ತಾರೆ, ಅವ ಅಳ್ತಾ ಇದ್ದಾನೆ. ಚೈತನ್ಯ ಹೇಳ್ತಾರೆ, ಯಾಕೆ ಅಳ್ತಾ ಇದೆಯಾ? ಆ ಫಸ್ಟ್ ಪೇಜಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ದಾನೆ. ಇದನ್ನು ನೋಡಿ ಅವನಿಗೆ ಅಳು ಬರ್ತಾ ಉಂಟು. ಇದನ್ನು ನೋಡಿ ಅಳು ಬರ್ತಾ ಉಂಟು. ಚೈತನ್ಯ ಯಾಕೆ? ಕೃಷ್ಣ ದೇವೋತ್ತಮ ವರುಷ, ಅವನಿಗೆ ಸಾರಥಿಯಾಗಿ ಇದನ್ನು ನೋಡಿ ಅವನಿಗೆ ಅಳು ಬರ್ತಾ ಉಂಟು. ಚೈತನ್ಯ ಹೇಳ್ತಾರೆ, ನೀನು ಪುಸ್ತಕ ಓದುವ ಅವಶ್ಯಕತೆ ಇಲ್ಲ, ನಿನಗೆ ಭಗವತ್ ತಿಳಿಯಿತು. ಅವನಿಗೆ ದರ್ಶನ ಆಯ್ತು. ಅವ ಪ್ರಾಮಾಣಿಕ ಭಕ್ತ, ಅವನಿಗೆ ದರ್ಶನ ಆಯ್ತು. ಹಾಗಾಗಿ ಭಗವದ್ಗೀತೆಯಲ್ಲಿ ದರ್ಶನ ಆಗ್ತದೆ, ಪ್ರಭುಪಾದ ಹೇಳ್ತಾರೆ. ಆದ್ರೆ ನಮ್ಗೆ ಆಗ್ತಾ ಇಲ್ಲ. ಪೊಟೆನ್ಶಿಯಾಲಿಟಿ ಉಂಟು, ಆಗುವಂಥದ್ದುಂಟು, ದರ್ಶನ ಆಗುವಂಥದ್ದು, ಆದ್ರೆ ನಮ್ಗೆ ಆಗ್ತಾ ಇಲ್ಲ ಅಷ್ಟೇ. ಆದ್ರೆ ಇದು ಲೌಕಿಕ ತಾರ್ಕಿಕನಿಗಂತೂ ಆಗುವುದಿಲ್ಲ. ಭಗವದ್ಗೀತೆಯನ್ನು ಓದುತ್ತಿರುವಾಗ ಭಗವಂತನ ಎಲ್ಲಾ ಶಕ್ತಿಗಳು ಅಲ್ಲಿರುತ್ತದೆ. ಎಲ್ಲ ಶಕ್ತಿ ಉಂಟು. ಅದಕ್ಕೆ ಪ್ರಭು ಹೇಳುವಂಥದ್ದು, ಎಂತ ಪ್ರಭು ಹೇಳುವಂಥದ್ದು? ಎಸ್, ಇಲ್ಲಿ ಉಂಟು. ದ ರಿಯಲ್ ಪ್ರೀಚಿಂಗ್ ಈಸ್ ಸೆಲ್ಲಿಂಗ್ ಬುಕ್ಸ್. You should know the tactic how to sell without irritating. What your lecture will do for the 3 minutes. But if he reads one page, his life may be turned. Yes. ನಾವೀಗ ಕೆಲವು ಪುಸ್ತಕ ಕೊಡುವಾಗ ನಾವು ಪ್ರೀಚಿಂಗ್ ಮಾಡ್ತೇವೆ. ಪ್ರಭುಪಾದ ಹೇಳ್ತಾರೆ, ನಿನ್ನ 3 ನಿಮಿಷದ ಪ್ರೀಚಿಂಗ್ ಎಂತ? ಏನಿಲ್ಲ. ಅವ ಈ ಸೀರಿಯಸ್ ಆಗಿ ಭಗವಂತ ಓದಿದ್ರೆ ಅವನ ಲೈಫ್ ಚೇಂಜ್ ಆಗ್ತದೆ. ಹಾಗಾಗಿ ತುಂಬಾ ಪವರ್ಫುಲ್ ಇದು, ತುಂಬಾ ಪವರ್ಫುಲ್.
ಎಲ್ಲ ಶಕ್ತಿ ಅಲ್ಲಿ ಇರುತ್ತದೆ ನೋಡಿ. ಶ್ರೀಕೃಷ್ಣನೇ ಸ್ವತಃ ಗೀತೆಯಲ್ಲಿ ಸೂಚಿಸಿದ ಮಾರ್ಗದಲ್ಲಿ ಓದಿದರೆ ಮಾತ್ರ ಇದು ಸಾಧ್ಯ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಮೊದಲ ಅಧ್ಯಾಯದು ಮೊದಲ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ. ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು ಇದು ಎಂತ, ಥಿಯರಿಟಿಕಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್ Krishna is the supreme personality of Godhead. Anybody who reads Bhagavad Gita theoretically, ಅಂದ್ರೆ ನಮಗೆ ಪ್ರಾಕ್ಟಿಕಲ್ ಈ ರಿಯಲೈಸೇಷನ್ ಇಲ್ಲ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ. ಆದ್ರೆ ನಾವು ಥಿಯರಿಟಿಕಲಿ ನಾವು ಎಸ್ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಆ ಮನಸ್ಸಿಗೆ ನಮಗೆ ಬರ್ಬೇಕಂತೆ, ಮತ್ತೆ ನಾವು ಓದ್ಬೇಕಂತೆ. ಈಗ ನಮ್ಮ ತಲೆಯಲ್ಲಿ ಅದಿಲ್ಲ. ಕೃಷ್ಣನ ನಾವು ದೇವೋತ್ತಮ ಪರಮಪುರುಷ ಅಂತ ಒಪ್ಪಲಿಕ್ಕೆ ನಮಗೆ ನಾವು ಆ ರೆಡಿ ಇಲ್ಲ. ಅದು ಪ್ರಭುಪಾದ ಹೇಳ್ತಾರೆ ಮೊದಲ ಶ್ಲೋಕದ ಮೊದಲ ಭಾವಾರ್ಥದಲ್ಲಿ, ಅಲ್ಲಿ ಪ್ರಭುಪಾದ ಹೇಳ್ತಾರೆ. ಹಾಗೆ ಓದಿದರೆ ಮಾತ್ರ ಇದು ಸಾಧ್ಯ. ಶ್ರೀಕೃಷ್ಣ ಸ್ವತಃ ಗೀತೆಯಲ್ಲಿ ಸೂಚಿಸಿದ ಮಾರ್ಗದಲ್ಲಿ ಓದಿದರೆ ಅದು ಸಾಧ್ಯ. ಭಗವದ್ಗೀತೆಗೆ ಮೂರ್ಖತನದಿಂದ ವ್ಯಾಖ್ಯಾನ ಕಲ್ಪಿಸಿ ದಿವ್ಯ ಲಾಭವನ್ನು ಪಡೆಯಲಾಗದು. ತುಂಬಾ ಮಂದಿ ಇದ್ದಾರೆ. ಪ್ರಭುಪಾದ ಹೇಳ್ತಾರೆ 1000 ಎಡಿಷನ್ ಉಂಟು, ಅದರಲ್ಲಿ 990 ಎಡಿಷನ್ ಬೋಗಸ್ ಎಡಿಷನ್. ಯಾಕೆ? ಅವರ ವ್ಯಾಖ್ಯಾನ ಮೂರ್ಖತನದಿಂದ ವ್ಯಾಖ್ಯಾನ ಅವರ ಪ್ರಕಾರ ಕೊಟ್ಟಿದ್ದಾರೆ, ಏನು ಪ್ರಯೋಜನ ಇಲ್ಲ. ಪ್ರಭುಪಾದ ಹೇಳುವಂಥದ್ದು ಯಾವುದಲ್ಲಿ ಅವರವರ ವ್ಯಾಖ್ಯಾನ ಉಂಟು ಆ ಪುಸ್ತಕವನ್ನು ನೀವು ಕೋಟಿಗಟ್ಟಲೆ ವರ್ಷ ಓದಿದ್ರು ಕೂಡ ಏನು ಪ್ರಯೋಜನವಿಲ್ಲ ಅಂತ. ಯಾಕೆ? ಕೃಷ್ಣ ಪ್ರಕಾರ ಅದು ಇಲ್ಲ. ಯಾವುದೇ ಗುಪ್ತ ಉದ್ದೇಶಕ್ಕಾಗಿ ಭಗವದ್ಗೀತೆಗೆ ಕೃತಕ ಅರ್ಥ ಅಥವಾ ವ್ಯಾಖ್ಯೆಯನ್ನು ಮಾಡುವವನು ಶ್ರದ್ಧಾದಾನ ಪುಂಸ ಅಲ್ಲ. ನೋಡಿ, ಕೃತಕ ಅರ್ಥ ತುಂಬ ಮಂದಿ ಇದ್ದಾರೆ. ಕೃಷ್ಣ ಕಥಾ ಶ್ರವಣದಲ್ಲಿ ಪ್ರಾಮಾಣಿಕ ಆಸಕ್ತಿಯುಳ್ಳವನಲ್ಲ. ಅಂತ ವ್ಯಕ್ತಿಯು ಸಾಮಾನ್ಯನ ದೃಷ್ಟಿಯಲ್ಲಿ ಮಹಾವಿದ್ವಾಂಸನಾಗಿದ್ದರು. ತುಂಬಾ ವಿದ್ವಾಂಸವ. ಈಗ ಒಬ್ರು ಎಂತಂದ್ರೆ ಒಂದು ಸಂಸ್ಥೆ ಉಂಟು, ಎಂತ ಶ್ಲೋಕವನ್ನು ಸಂಸ್ಕೃತದಲ್ಲಿ ಅವರು ಪಂಡಿತರು ಉಲ್ಟಾ ಪಲ್ಟ ಎಲ್ಲ ಮಾಡಿ ಎಲ್ಲ ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ರೆ ಅವರಿಂದ ಕೇಳಿದ್ರೆ ಜನ್ಮದಲ್ಲಿ ನಮಗೆ ಕೃಷ್ಣ ಭಕ್ತಿ ಸಿಗುವುದಿಲ್ಲ. ಯಾಕೆಂದ್ರೆ ಅವನ ಓನ್ ಡೆಫಿನೇಷನ್ ಈಸ್ ಎ ಮೆಂಟಲ್ ಸ್ಪೆಕ್ಯುಲೇಟರ್. ಅವನ ಪ್ರಕಾರ ಹೇಳಿದ್ದಾನೆ, ಕೃಷ್ಣ ಪ್ರಕಾರ ಇಲ್ಲ. ಹಾಗಾಗಿ ವ್ಯಕ್ತಿಯು ಸಾಮಾನ್ಯ ದೃಷ್ಟಿಯಲ್ಲಿ ಮಹಾವಿದ್ವಾಂಸನಾಗಿದ್ದರು ಭಗವದ್ಗೀತೆ ವಾಚನದಿಂದ ಅವನು ಯಾವ ಲಾಭವನ್ನು ಹೊಂದುವುದಿಲ್ಲ. ನೋಡಿ, ಯಾವುದೇ ಲಾಭ ಸಿಗುವುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಶ್ರದ್ಧಾದಾನ ಅಥವಾ ಪ್ರಾಮಾಣಿಕ ಭಕ್ತನು ಭಗವದ್ಗೀತೆಯಿಂದ ನಿಜವಾಗಿ ಎಲ್ಲ ಲಾಭಗಳನ್ನು ಪಡೆಯಬಲ್ಲ. ಶ್ರದ್ಧಾದಾನ, ಏಕೆಂದ್ರೆ ಶ್ರೀಕೃಷ್ಣನ ಅಪಾರ ಮಹಿಮೆಯಿಂದ ಅವನು ದಿವ್ಯಾನಂದವನ್ನು ಹೊಂದುತ್ತಾನೆ. ಅದು ಮೋಹವನ್ನು ಗೆಲ್ಲುತ್ತದೆ ಮತ್ತು ಅದರಿಂದ ಉಂಟಾದ ಸಕಲ ಭೌತಿಕ ಕ್ಲೇಶಗಳನ್ನು ತೊಡೆದು ಹಾಕುತ್ತದೆ. ಯಾವುದೇದು? ಭಗವದ್ಗೀತೆ ಆರೋಪ ಅಲ್ಲ, ಉಳಿದ ಪುಸ್ತಕ ಅಲ್ಲ. ಉಳಿದ ಭಗವದ್ಗೀತೆ ತುಂಬಾ ಉಂಟು ಎಡಿಷನ್, ಅದಲ್ಲ. ವಿದುರನು ಹೇಳಿದ ಈ ಶ್ಲೋಕದ ಅರ್ಥವನ್ನು ಭಕ್ತನು ಮಾತ್ರ ತನ್ನ ನೈಜ ಅನುಭವದಿಂದ ಅರಿಯಬಲ್ಲ. ನೋಡಿ, ಭಕ್ತನಿಗೆ ಅರ್ಥ ಆಗ್ತದೆ. ಭಕ್ತ್ಯಾ ಮಾಂ ಅಭಿಜಾನಾತಿ, ಉಳಿದವರಿಗಲ್ಲ. ಯಾಕೆ? ಭಕ್ತನಿಗೆ ಆ ಸರೆಂಡರ್ ಭಾವ ಉಂಟು. ಭಕ್ತ ಕೃಷ್ಣನ ಸೇವಕ. ಮಾಯವಾದಿಗಳು ನಿರಾಕಾರದ ಸೇವಕರಲ್ಲ. ಮತ್ತು ತುಂಬಾ ಸೋಕಾಲ್ಡ್ ಅಂತ ಹೇಳುವಂಥದ್ದು ತುಂಬಾ ಮಂದಿ ಇದ್ದಾರೆ, ಸ್ಕಾಲರ್ಸ್. ಅವರಿಗೆ ಭಗವಂತನ ಸೇವೆ ಮಾಡಲಿಕ್ಕೆ ಇಚ್ಛೆ ಇಲ್ಲ. ಅವನಿಂದ ಕೇಳಿ ಏನು ಪ್ರಯೋಜನ ಇಲ್ಲ. ಶುದ್ಧ ಭಕ್ತನು ಕೃಷ್ಣ ಕಥೆಯನ್ನು ಆಲಿಸುತ್ತಾ ಸತತವಾಗಿ ಶ್ರೀಕೃಷ್ಣ ಪಾದಕಮಲವನ್ನು ಸ್ಮರಿಸುತ್ತಾ ಬದುಕನ್ನು ಆನಂದಿಸ. ನೋಡಿ, ಶುದ್ಧ ಭಕ್ತ ಟೋಟಲಿ ಅವನ ಫೋಕಸ್ ಅಂತ ಕೃಷ್ಣನ ಪಾದಕಮಲದಲ್ಲಿ ಅವ ಆನಂದಿಸ್ತಾನೆ. ಅಂತ ಭಕ್ತನಿಗೆ ಭೌತಿಕ ಅಸ್ತಿತ್ವವೆಂಬುದೇ ಇರುವುದಿಲ್ಲ. ಅಂತವನಿಗೆ ಭೌತಿಕವಿಲ್ಲವೇ ಇಲ್ಲ. ಯಾಕಂದ್ರೆ ಅವ ಟೋಟಲಿ 24 ಗಂಟೆ ಶುದ್ಧ ಭಕ್ತ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾನೆ. ಅವನಿಗೆ ಅವ ಇಲ್ಲಿ ಇದ್ದಾನೆ, ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಇದ್ದಾನೆ. ಇಲ್ಲಿ ಇದ್ರೂ ಕೂಡ ಎಂತ ಅವ ಸ್ಪಿರಿಚುವಲ್ ವರ್ಲ್ಡ್ ಇದ್ದಾಗೆ. ನಾರದ ಮುನಿ ಹೇಳುವಂತ, ನಾ ಜೀವೋವ ನಾ ಮರೋವ. ಶುದ್ಧ ಭಕ್ತ ಇಲ್ಲಿದ್ರು ಕೂಡ ಒಂದೇ, ಅಲ್ಲಿ ಹೋದ್ರು ಕೂಡ ಒಂದೇ. ಯಾಕಂದ್ರೆ ಅವನ 24 ಗಂಟೆ ಕೃಷ್ಣನ ಸ್ಮರಣೆ, ಅವನಿಗೆ ಯಾವುದೇ ವ್ಯತ್ಯಾಸವಿಲ್ಲ.
ದಿವ್ಯಾನಂದ ಸಾಗರದ ನಡುವೆ ಇರುವ ಆ ಭಕ್ತನಿಗೆ ಬಹುವಾಗಿ ಶ್ಲಾಘಿಸುವ ಬ್ರಹ್ಮಾನಂದವು ಒಂದು ತೃಣದಂತೆ ತೋರುತ್ತದೆ. ಬ್ರಹ್ಮಾನಂದದೇ ಅಂತ ನಿರಾಕಾರವಾದಿಗಳು ಅನುಭವಿಸುವ ಬ್ರಹ್ಮಾನಂದ. ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು ಹೇಗೆಂದ್ರೆ, ಈ ಭೌತಿಕ ಸುಖ ಮತ್ತೆ ಬ್ರಹ್ಮಾನಂದ ಕಂಪೇರ್ ಮಾಡುವಾಗ ಭೌತಿಕ ಸುಖ ಹೇಗೆಂದ್ರೆ, ಈ ಕಾಫ್ ಅಂದ್ರೆ ಕರುವಿನ ಪಾದದ ಕೆಳಗೆ ಸ್ವಲ್ಪ ನೀರು ಉಳಿಯುತ್ತದೆ, ಅದು ಸುಖ ಅಂತೆ. ಯಾವುದು? ನಮ್ಮ ಭೌತಿಕ ಸುಖ. ಬ್ರಹ್ಮಾನಂದ ಬ್ರಹ್ಮಾನಂದ ಸಮುದ್ರ ಅಂತೆ. ಅದೇ ಬ್ರಹ್ಮಾನಂದ ಮತ್ತು ಕೃಷ್ಣಾನಂದ ಕಂಪೇರ್ ಮಾಡುವಾಗ ಬ್ರಹ್ಮಾನಂದ ಎಂತ, ಆ ಕರುವಿನ ಪಾದದ ಕೆಳಗೆ ಎಷ್ಟು ನೀರು ಉಳಿತದೆ ಅದು ತೃಣ, ಅದು ಏನೂ ಅಲ್ಲ ಬ್ರಹ್ಮಾನಂದ. ಭಕ್ತನಿಗೆ ಅದು ಏನೂ ಅಲ್ಲ. ಯಾಕಂದ್ರೆ ಕೃಷ್ಣಾನಂದದಲ್ಲಿ ಆನಂದ ಮುದಿವರ್ಧನಂ, ಅನ್ಲಿಮಿಟೆಡ್ ಹ್ಯಾಪಿನೆಸ್. ಬ್ರಹ್ಮಾನಂದ ಏನೂ ಅಲ್ಲ. ಎಸ್ ಕೃಷ್ಣ ಚೈತನ್ಯ ಶ್ರೀಲ ರೂಪಾಲ್ ಕಿ ಜಯ.